ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ. ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980. ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ತೆ, ನಮಸ್ಕಾರ ವೀಕ್ಷಕರೇ. ನೀವು ನೋಡ್ತಾ ಇದ್ದೀರಾ ನಮ್ಮೆಲ್ಲರ ನೆಚ್ಚಿನ ವಾಹಿನಿ ನಮ್ಮ ಟಿವಿ. ಜೊತೆಗೆ ವಿಟಮಿನ್ ಎ, ಡಿ, ಇ ಇರುವಂತಹ ಸೂಪರ್ ಆಯಿಲ್, ದಟ್ ಇಸ್ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅವರು ಅರ್ಪಿಸುವಂತಹ ನಮ್ಮ ಸವಿರುಚಿ ಅಡುಗೆ ಮನೆ ನಮ್ದು, ಹೊಸ ರುಚಿ ನಿಮ್ದು ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ನಮ್ಮ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಫ್ರಮ್ ಭದ್ರಾವತಿ. ಹಾಗೆಯೇ 40 ವರ್ಷಗಳ ಇತಿಹಾಸ ಇರುವಂತಹ ಒನ್ ಆಫ್ ದಿ ಬೆಸ್ಟ್ ಮಸಾಲೆ ಅರುಣಾ ಮಸಾಲೆಗಳು, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980. ಪೋಸ್ಟ್ಮ್ಯಾನ್ ತೂರ್ದಾಲ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಜೊತೆಗೆ ಸತ್ಯನಾಥ್ ಸ್ಟೋರ್ಸ್. ಸೊ ವೀಕ್ಷಕರೇ, ಅಡುಗೆ ಅಂತ ಬಂದ ತಕ್ಷಣ ಎಲ್ಲರೂ ಅಡುಗೆ ಮಾಡ್ತಾರೆ. ಬಟ್ ಪ್ರತಿಯೊಂದು ಅಡುಗೆಯಲ್ಲೂ ಅದರದೇ ಆದಂಥ ಕೈ ರುಚಿ ಬರಬೇಕಾದ್ರೆ ಆ ಅಡುಗೆ ಮಾಡುವಂತಹ ವಿಧಾನಗಳು ಎಲ್ಲವೂ ಗೊತ್ತಿರಬೇಕು. ಸೊ ನಮ್ಮ ಅಡುಗೆ ಮನೆಯಲ್ಲಿ ಬಂದಂತಹ ಒಂದು ಅತಿಥಿಗಳು ಆಗಿರ್ಬೋದು ಅಥವಾ ಯಾರೇ ಇಲ್ಲಿ ಬಂದಂತಹ ಗೆಸ್ಟ್ಗಳಾಗಿರ್ಬೋದು, ಎಲ್ಲರೂ ಕೂಡ ವಿಭಿನ್ನ ಶೈಲಿಯಲ್ಲಿ, ವಿಭಿನ್ನ ಮಾದರಿಯಲ್ಲಿ ಅಡುಗೆನ ಹೇಳ್ಕೊಡ್ತಾರೆ. ಅಂಡ್ ಇವತ್ತು ನಮ್ಮ ಜೊತೆಗೆ ಅಡುಗೆನ ಹೇಳ್ಕೊಡ್ಲಿಕ್ಕೆ ಮಿಸ್ಟರ್ ಗ್ಲೆನ್ ಅವರು ನಮ್ಮ ಜೊತೆಗೆ ಇದ್ದಾರೆ. ಸೊ ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಹಾಯ್ ಗ್ಲೆನ್. ಹಲೋ ಡಿಕ್ಸನ್ ಸರ್, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ತುಂಬಾ ಚೆನ್ನಾಗಿದ್ದೇನೆ. ಸೊ ಆಫ್ಟರ್ ಸೋ ಲಾಂಗ್ ಮತ್ತೊಮ್ಮೆ ನಮ್ಮ ಅಡುಗೆ ಮನೆಯಲ್ಲಿ ನನ್ನ ಜೊತೆ ಸಿಗ್ತಾ ಇದ್ದೀರಾ. ಸೊ ಬಟ್ ಎನಿ ಹೌ, ಹೇಗ್ ನಡೀತಾ ಇದೆ ಈಗ ದೈನಂದಿನ ಕೆಲಸಗಳು, ನಿಮ್ಮ ಸ್ಟಡೀಸ್, ನಿಮ್ಮ ಡಿವೋಷನಲ್ ವರ್ಕ್ ಎಲ್ಲ ಹೋಗ್ತಿದೆ. ಈಗ ಪ್ರೆಸೆಂಟ್ಲಿ ಹೌಸ್ ಬ್ಲೆಸ್ಸಿಂಗ್ಸ್ ಕಾರ್ಯಕ್ರಮ ನಡೀತಿದೆ. ಓಕೆ, ಇವತ್ತು ಲೀವ್, ಸೊ ಥಾಟ್ ಆಫ್ ಓಕೆ ಓಕೆ. ಸೊ ಹೌಸ್ ಬ್ಲೆಸ್ಸಿಂಗ್ಸ್ ಗೆ ಅದಕ್ಕೆಲ್ಲ ಹೋಗ್ತೀರಾ? ಹೌದು. ಸೊ ಬೇಸಿಕಲಿ ನನ್ಗೆ ಅನಿಸುತ್ತೆ ಇಟ್ಸ್ ಇನ್ ದ ಮಂತ್ ಆಫ್ ಫೆಬ್ರವರಿ, ಮಾರ್ಚ್ ಅಲ್ಲಿ ಇದೆಲ್ಲ ಕ್ಯಾಥಲಿಕ್ಸ್ ಗಳ ಮನೆಯ ಬ್ಲೆಸ್ ಮಾಡ್ತಾರಲ್ಲ. ಯೂಶುವಲಿ ಫೆಬ್ರವರಿ, ಮಾರ್ಚ್. ಈ ಸತಿ ಸ್ವಲ್ಪ ಬೇಗ ಸ್ಟಾರ್ಟ್ ಆಗಿದೆ, ಯಾಕಂದ್ರೆ ಲೆಂಟ್ ಸೀಸನ್ ಸ್ವಲ್ಪ ಬೇಗ ಬರುವ ಕಾರಣ ಆ ಪ್ರೋಗ್ರಾಮ್ಸ್ ಅನ್ನು ಬೇಗ ಹಾಕಿದ್ದಾರೆ. ಸೊ ಎನಿ ಹೌ, ವೆಲ್ಕಮ್ ಬ್ಯಾಕ್ ಒನ್ಸ್ ಅಗೇನ್ ನಮ್ಮ ಅಡುಗೆ ಮನೆಗೆ. ಸೊ ಏನ್ ಅಡುಗೆ ಹೇಳ್ಕೊಡ್ತಾ ಇದೀರಾ ಇವತ್ತು? ಸೊ ಇವತ್ತು ಒಂದು ಸಿಂಪಲ್ ಆಗಿ ಈಸಿಯಾಗಿ ಪುಲಾವ್ ಅನ್ನೇ ಸ್ವಲ್ಪ ಅಪ್ಗ್ರೇಡೆಡ್ ವರ್ಷನ್ ಮಾಡಿ ಪನ್ನೀರ್ ರೈಸ್ ಅಂತ ಹೇಳಿ. ಪನ್ನೀರ್ ರೈಸ್, ವಾವ್, ಪನ್ನೀರ್ ನನ್ನ ಫೇವರೇಟ್. ಸೊ ಪನ್ನೀರ್ ರೈಸ್ ಮಾಡ್ತಾ ಇದೀರಾ, ವೆರಿ ನೈಸ್. ಅಂಡ್ ಇನ್ನೊಂದು ಬನಾನಾ ಮಿಲ್ಕ್ ಶೇಕ್ ಅಂತ ಮಾಡ್ತಿದ್ದೀನಿ. ವೆರಿ ನೈಸ್, ಬನಾನಾ ಮಿಲ್ಕ್ ಶೇಕ್, ವಾವ್. ಸೊ ಹಾಗಾದ್ರೆ ಹೋಗುವ ಕಿಚನ್ ಗೆ. ಎಸ್. ಸೊ ಗ್ಲೆನ್, ಹಾಗಾದ್ರೆ ನಾವು ಫಸ್ಟ್ ಈಗ ಮಾಡ್ತಾ ಇರೋದು ಪನ್ನೀರ್ ರೈಸ್ ಅಲ್ವಾ? ಸೊ ಪನ್ನೀರ್ ಅಂತೂ ಕಾಣ್ತಾ ಇದೆ. ಸೊ ಸ್ಟಾರ್ಟ್ ಮಾಡುವ ಹೇಗೆ? ಫಸ್ಟಿಗೆ ಕುಕ್ಕರ್ ಬೇಕು. ಓಕೆ. ಸೊ ಗ್ಯಾಸ್ ಹಚ್ಚುವ ಈ ತರ ಇಡುವ ಅಂತಲ್ಲ? ಹೌದು. ಸೊ ಸ್ಮಾಲ್ ಗ್ಯಾಸ್ ಅಲ್ಲಿ ಇಡುವ. ಹೌದು. ಓಕೆ. ಸೊ ಕುಕ್ಕರ್ ಗ್ಯಾಸ್ ಮೇಲೆ ಇಟ್ಟಿದ್ದೀವಿ. ಬಿರಿಯಾನಿ, ಯೂಶುವಲಿ ಬಿರಿಯಾನಿ ಪುಲಾವ್ ಅಂದಮೇಲೆ ಅರೋಮಾ ಬರಬೇಕಾದ್ರೆ ಫಸ್ಟ್ ಮಸಾಲೆಗಳನ್ನು ಫ್ರೈ ಮಾಡಬೇಕು. ನಾನಿಲ್ಲಿ ಯಾವ ತರ ಪೌಡರ್ ಯೂಸ್ ಮಾಡ್ತಿಲ್ಲ, ವಿದೌಟ್ ಪೌಡರ್ ಮಾಡುವ ಅಂತ ಹೇಳಿ. ವಿದೌಟ್ ಪೌಡರ್. ಓಕೆ. ಸೊ ಫಸ್ಟಿಗೆ ತುಪ್ಪವನ್ನು ಹಾಕುವ. ಮಸಾಲೆಗಳು ಫ್ರೈ ಮಾಡಲಿಕ್ಕೆ ತುಪ್ಪ ಸಾಕಾಗುದಿಲ್ಲ, ಅದಕ್ಕೆ ನಮ್ಮ ಎಣ್ಣೆ ಬೇಕು, ಸನ್ ಪ್ರೀಮಿಯಂ ಆಯಿಲ್. ಹೌದು. ಓಕೆ. ಸೊ ಇದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸಾಕಲ್ಲ? ಹೌದು. ಸೊ ಎಣ್ಣೆ ಮತ್ತು ತುಪ್ಪದ ಮಿಶ್ರಣ ಒಳ್ಳೆ ಟೇಸ್ಟು, ಸ್ಮೆಲ್ಲು ಒಳ್ಳೆ ಕೊಡುತ್ತೆ. ಹೌದು. ಸ್ವಲ್ಪ ಬಿಸಿ ಆಗಲಿ. ಸೊ ಅದು ಬಿಸಿ ಆಗ್ತಲೇ ನಾವು ಅದಕ್ಕೆ ಆನಿಯನ್ಸ್ ಅನ್ನು ಆ್ಯಡ್ ಮಾಡುವ. ಎಷ್ಟು ಆನಿಯನ್ ಬೇಕಾಗುತ್ತೆ? ಇದು ಒಂದು ಆನಿಯನ್ ಸಾಕು ಯೂಶುವಲಿ. ಹೌದು. ಸೊ ಆನಿಯನ್ ಅನ್ನು ಸಣ್ಣದಾಗಿ ನಾನು ಕಟ್ ಮಾಡಿದ್ದೀನಿ. ಓಕೆ. ಸೊ ಆನಿಯನ್ ಅನ್ನು ಇದಕ್ಕೆ ಹಾಕಿ ಸ್ವಲ್ಪ ಸಾಟೆ ಮಾಡುವ. ಹೌದು. ಸೊ ಈಗ ಇದು ಪನ್ನೀರ್ ರೈಸ್ ಅಂತ, ಪನ್ನೀರ್ ಇಟ್ಸ್ ಅ ಮೇನ್ ಇಂಗ್ರೀಡಿಯೆಂಟ್. ಹೌದು. ಸೊ ಇನ್ ಕೇಸ್ ಇದೇ ಪ್ರಾಸೆಸ್ ಅಲ್ಲಿ ಮಾಡೋದಾದ್ರೆ ಬೇರೆ ಏನು ಯುಟಿಲೈಸ್ ಮಾಡ್ಕೊಳ್ಬಹುದು ಅದಕ್ಕೆ? ಎನಿಥಿಂಗ್, ನೀವು ಎಗ್ ಆದ್ರೆ ಎಗ್ ಹಾಕ್ಬಹುದು, ಪನ್ನೀರ್ ಫ್ರೈಡ್ ರೈಸ್ ಆಗುತ್ತೆ. ಓಕೆ. ಅಲ್ಲಿಗೆ ಚಿಕನ್ ಹಾಕಿದ್ರೆ ಚಿಕನ್ ರೈಸ್ ಅಥವಾ ಬಿರಿಯಾನಿ ಆಗುತ್ತೆ. ಮಶ್ರೂಮ್ ಹಾಕೊಳ್ಳಬಹುದು. ಮಶ್ರೂಮ್ ಹಾಕೋಬಹುದು. ಸೋಯಾಬೀನ್ ಹಾಕೊಳ್ಳಬಹುದು. ಹೌದು, ಸೋಯಾ ರೈಸ್ ಆಗುತ್ತೆ. ಸೊ ನಿಮ್ಮ
ಇಚ್ಛೆಯ ಪ್ರಕಾರ ಯಾವ್ದು ಟೇಸ್ಟ್ ಬೇಕು ಅದಕ್ಕೆ ತಕ್ಕಂತೆ ಮಾಡಬಹುದು. ಇನ್ ಕೇಸ್ ಎಲ್ಲ ಬೇಕಂತ ಹೇಳಿದ್ರೆ ಎಲ್ಲಾನು ಹಾಕಬಹುದು. ಮಿಕ್ಸ್ಡ್ ರೈಸ್ ಅಂತ ಹೇಳ್ಬೋದು. ಮಿಕ್ಸ್ಡ್ ರೈಸ್ ಆಗುತ್ತೆ. ಹೌದು. ಸೊ ಬೇಸಿಕಲಿ ಈಗ ಈ ಏನ್ ಹೇಳ್ತಾರೆ ಮೈಥಾಲಜಿ ಬೇಸ್ ಅಲ್ಲಿ ಅಥವಾ ಡಿವೋಷನಲ್ ಬೇಸ್ ಅಲ್ಲಿ ಈಗ ನೀವೀಗ ಬ್ರದರ್ ಕಲಿತಾ ಇದ್ದೀರಾ, ನೆಕ್ಸ್ಟ್ ಪ್ರೀಸ್ಟ್ ಆಗ್ತೀರಾ. ಸೊ ನಿಮ್ಮ ಒಂದು ಲೈಫ್ ಸ್ಟೈಲ್ ಅಲ್ಲಿ ಕುಕಿಂಗ್ ಎಲ್ಲ ಮಾಡೋದು ಹೇಗೆ? ನೀವೇ ಮಾಡ್ಕೊಳ್ಳೋದಾ ಅಥವಾ ನಿಮ್ಗೋಸ್ಕರ ಕುಕ್ ಯಾರಾದ್ರೂ ಇರ್ತಾರಾ? ಅದು ಡಿಪೆಂಡ್ ಆಗುತ್ತೆ. ಈಗ ಬಿಷಪ್ ನಮ್ಗೆ ಏನಾದ್ರೂ ದೊಡ್ಡ ಚರ್ಚ್ ಕೊಟ್ರೆ, ಫಾರ್ ಎಕ್ಸಾಂಪಲ್ ಕುಲಶೇಖರ್ ಚರ್ಚ್, ಬೋಂದೇಲ್ ಚರ್ಚ್ ಕೊಟ್ರೆ ನಮ್ಗೋಸ್ಕರ ಒಂದು ಕುಕ್ ಇರ್ತಾರೆ. ನಮ್ಮ ಅನ್ಲಕ್ಕಿನೆಸ್ ದೇವರ ಇಚ್ಛೆಯಿಂದ ನಮ್ಗೆ ಯಾವ್ದಾದ್ರು ಒಂದು ಹಳ್ಳಿ ಸೈಡ್, ಈಗ ಫಾರ್ ಎಕ್ಸಾಂಪಲ್ ತಣ್ಣೀರ್ ಬಾವಿ ಆಗ್ಲಿ, ಇಲ್ಲಿ ಚಿಕ್ಕ ಪ್ಯಾರಿಶ್ ಅಲ್ಲಿ ಆದ್ರೆ ನಾವೇ ಮಾಡ್ಬೇಕಾಗುವಂತ ಪರಿಸ್ಥಿತಿ ಬರುತ್ತೆ. ಯಾಕಂದ್ರೆ ಒಬ್ರು ಪ್ರೀಸ್ಟ್ ಇದ್ರೆ ಯೂಶುವಲಿ ಇದು ಇರುದಿಲ್ಲ, ಕುಕ್ಸ್ ಎಲ್ಲ ಇರುದಿಲ್ಲ. ಹಾಗೆ ಇರ್ತಾರೆ, ಇರುದಿಲ್ಲ ಅಂತಿಲ್ಲ. ಎಲ್ಲಾದ್ರೂ ಬೈ ಚಾನ್ಸ್ ಸಿಗ್ಲಿಲ್ಲ ಅಂದ್ರೆ ನಾವೇ ಮಾಡೋದು. ನೀವೇ ಮಾಡ್ಕೊಳ್ಳೋದಲ್ವಾ? ಜಸ್ಟ್ ಇದು ಮಾಡಿ ನಾನು. ಸೊ ನೆಕ್ಸ್ಟ್ ನಾನು ಟೊಮ್ಯಾಟೊನ ಆಡ್ ಮಾಡ್ತೀನಿ. ಸರಿ. ಟೊಮ್ಯಾಟೊ ಕೂಡ ಎಷ್ಟು ಬೇಕಾಗುತ್ತೆ? ಒಂದು ಟೊಮ್ಯಾಟೊ ಚಿಕ್ಕದಾಗಿ ಸ್ಲೈಸ್ ಮಾಡ್ಬೋದು. ಓಕೆ. ಅದ ನಂತರ ಮೆಣಸಿನ್ಕಾಯಿನ ಹಾಕುವ. 2 ಮೆಣಸಿನ್ಕಾಯಿ, ಇಡೀ ಮೆಣಸಿನ್ಕಾಯಿ ಹಾಕಿದ್ದೀನಿ. ಕಟ್ ಮಾಡೋದು ಬೇಡವಾ? ಬೇಡ. ಕಟ್ ಮಾಡಿದ್ರೆ ಜಾಸ್ತಿ ಖಾರ ಆದ್ರೆ ಮತ್ತೆ ತಿನ್ಲಿಕ್ಕೆ ಆಗುದಿಲ್ಲ ಅದಕ್ಕೆ. ಸೊ ಇದನ್ನ ನಾವು ಸಾತೆ ಮಾಡುವ. ಸೊ ಇದು ಫ್ರೈ ಆಗುವಾಗ ಮೆಣಸಿನ್ಕಾಯಿ ಶ್ರಿಂಕ್ ಆಗ್ತದೆ, ಗೊತ್ತಾಗುತ್ತೆ ಇದು ರೆಡಿ ಆಗ್ತಾ ಬಂತು ಅಂತ ಹೇಳಿ. ಸೊ ಈಗ ನಾನು ಇದನ್ನು ಸಿನಮನ್ ಅಂತ ಹೇಳ್ತಾರೆ ಇದನ್ನು. ಇದು ಯೂಶುವಲಿ ಸಿಗುತ್ತೆ, ಗರಂ ಮಸಾಲೆ ಇಡೀ ಪ್ಯಾಕೆಟ್ ಅಲ್ಲಿ ಸಿಗುತ್ತೆ. ಹೌದು. 3 ಏಲಕ್ಕಿ ಮತ್ತೆ ಲವಂಗ ಮತ್ತೆ ಹೂ, ಸ್ಟಾರ್ ಎನೈಸ್ ಅಂತ ಹೇಳ್ತಾರೆ, ಅದನ್ನ ಕಟ್ ಮಾಡಿದೀನಿ ನಾನು. ಸೊ ಎಲ್ಲ ಇದಕ್ಕೆ ಮಿಕ್ಸ್ ಮಾಡುದು. ಆದ ನಂತರ ವೆಜ್ಜೀಸ್ ಅನ್ನು ಆಡ್ ಮಾಡುವ. ಸೊ ವೆಜಿಟೇಬಲ್ಗೋಸ್ಕರ ನಾನು ಇಲ್ಲಿ ಬೀನ್ಸ್ ತಗೊಂಡಿದ್ದೀನಿ. ಬೀನ್ಸ್, ಓಕೆ. ಹೌದು. ಇದು ಕೂಡ ಅದೇ ರೀತಿ ಅವರ ಟೇಸ್ಟ್ ಗೆ ತಕ್ಕಂತೆ ವೆಜಿಟೇಬಲ್ಸ್ ಗಳನ್ನು ಆಡ್. ಕ್ಯಾರೆಟ್ ಮತ್ತೆ ನಾನು ಹೇಳಿದಾಗ ಅಪ್ಗ್ರೇಡೆಡ್ ವರ್ಷನ್ಗೋಸ್ಕರ ಕ್ಯಾಪ್ಸಿಕಮ್, ಇದನ್ನು ಹೀಗೆ ಮೆಣಸಿನಕಾಯಿ ತುರಿದಾಗೆ ತುರಿದಿದ್ದೀನಿ. ಸೊ ಒಳ್ಳೆ ಸ್ಮೆಲ್ ಮತ್ತೆ ಟೇಸ್ಟ್ ಕೊಡುತ್ತೆ. ಸೊ ಇದನ್ನು ನಾವು ಸ್ವಲ್ಪ ಫ್ರೈ ಮಾಡಿ. ಇದಕ್ಕೆ ಏನು ಪೌಡರ್ ಹಾಕ್ಲಿಕ್ಕಿಲ್ಲ? ಇಲ್ಲ, ಬರೀ ಉಪ್ಪು. ಬೇಕಾದ್ರೆ ಮೆಣಸಿನಕಾಯಿ ಹಾಕ್ಬೋದು, ನಮ್ಮ ಅರುಣಾರವರದ್ದು ಮೆಣಸಿನಕಾಯಿ ಯಾಕಂದ್ರೆ ಅರುಣಾರವರ ಪೌಡರ್ ತುಂಬಾ ಒಳ್ಳೆ ಟೇಸ್ಟ್ ಕೊಡುತ್ತೆ. ಹೌದು. ಸೊ ಈಗ ವೆಜಿಟೇಬಲ್ಸ್ ಹಾಕಿದೀವಿ. ಹಾಕಿದ ನಂತರ ಉಪ್ಪು ಹಾಕುವಂಥದ್ದು, ಯಾಕಂದ್ರೆ ಈ ವೆಜಿಟೇಬಲ್ಸ್ ಹಾಕಿದ ಮೇಲೆ ಉಪ್ಪು ಹಾಕಿದ್ರೆ ಬೇಗ ಫ್ರೈ ಆಗುತ್ತೆ, ಬೇಯುತ್ತೆ. ಹೌದು, ಇದು ನನ್ನ ಆಂಟಿ ನಂಗೆ ಕೊಟ್ಟ ಸಜೆಷನ್. ಹೌದು. ಸೊ ಇದನ್ನು ಉಪ್ಪು ಹಾಕುವ. ಸೊ ಹಾಗೆ ಇದಕ್ಕೆ ಪನ್ನೀರನ್ನು ಆ್ಯಡ್ ಮಾಡುವ. ಫೈನಲಿ ಪನ್ನೀರ್ ಹಾಕೊಳ್ಳೋದು. ಹೌದು. ಪನ್ನೀರನ್ನು ಕ್ಯೂಬ್ಸ್ ಆಗಿ ಕಟ್ ಮಾಡಿದ್ದೀನಿ. ಸೊ ನಿಮಗೆ ಹೇಗೆ ಬೇಕು ಹಾಗೆ ಕಟ್ ಮಾಡ್ಕೊಳ್ಬೋದು. ಹೌದು. ಸೊ ಆಲ್ರೆಡಿ ಅದು ಹಾಫ್ ಕುಕ್ ಆಗುತ್ತೆ, ಮತ್ತೆ ಬೇಯುವಾಗ ರೈಸ್ ಒಟ್ಟಿಗೆ ಹಾಕಿ ಬೇಯಿಸುದಿಲ್ಲ. ಹೌದು. ಇದೊಂದು ಡಿಫ್ರೆಂಟ್ ಸ್ಟೈಲ್, ನಾನು ಫಸ್ಟ್ ಟೈಮ್ ಟ್ರೈ ಮಾಡೋದಿದು. ಹೌದಾ? ಕ್ಯಾಪ್ಸಿಕಮ್ ಎಲ್ಲ ಹಾಕಿ ನಾನು ಇಷ್ಟ ತನಕ ಪುಲಾವ್ ಒನ್ ಟೈಪ್ ಚೈನೀಸ್ ಅದೆಲ್ಲ ಮಿಕ್ಸ್ ಆದಾಗ ಇಂಡೋ ಚೈನೀಸ್ ಅಂತ ಹೆಸರು ಕೊಡಬಹುದು ಇದಕ್ಕೆ. ಓಕೆ. ಸೊ ಇದಕ್ಕೆ ಈಗ ರೈಸ್ ಅನ್ನು ಆಡ್ ಮಾಡುವ. ಸೊ ಎಷ್ಟು ರೈಸ್, ಎಷ್ಟು ಇದಕ್ಕೆ ಕ್ವಾಂಟಿಟಿ? ಸೊ ನಾನು ಈ ಕಪ್ಪಲ್ಲಿ 1.5 ಕಪ್ ರೈಸ್ ತಗೊಂಡಿದ್ದೀನಿ. ಸೊ ನೀರ್ ಹಾಕುವಾಗ ಇದೇ ಕಪ್ಪಲ್ಲಿ ನೀರು ಹಾಕುವಂಥದ್ದು. ಸೊ ನಾನೀಗ ರೈಸ್ ಅನ್ನು ಹೀಗೆ ನೆಂದಿಟ್ಟಿದ್ದೀನಿ. ಸೊ ಅದನ್ನೇ ಆಡ್ ಮಾಡುವ. ಸರಿ. ಸೊ ಅದರಲ್ಲಿ ನೀರು ಇದೆ ಆಲ್ರೆಡಿ. ಸೊ ಅದರೊಟ್ಟಿಗೆ ಆಡ್ ಮಾಡುವ. ಸೊ ರೈಸ್ ಹಾಕಿದೀವಿ. ಸೊ ಇದನ್ನು ಸ್ವಲ್ಪ ಮಿಕ್ಸ್ ಮಾಡುವ. ಸೊ ಇದರಲ್ಲಿ ಆಲ್ರೆಡಿ ನೀರು ಕಾಣ್ತದೆ ನಿಮ್ಗೆ. ಹೌದು. ಸ್ವಲ್ಪ ನೀರು ಹಾಕುವ, ಅದು ಬಾಯ್ಲ್ ಆಗುವ ತನಕ. ಸೊ ಇದರಲ್ಲಿ ಮೊದಲೇ ನೀರಿದ್ದ ಕಾರಣ ಹಾಫ್ ಕಪ್ ನೀರು ಹಾಕಿ ಇದನ್ನು ಒಳ್ಳೆ ಮಿಕ್ಸ್ ಮಾಡಿ ಇದನ್ನೊಂದು 3 ವಿಸಿಲು ನಮಗೆ ಸಾಕಾಗುತ್ತೆ ಅಲ್ವಾ? ಹೌದು. ಸೊ ಕ್ಲೋಸ್ ಮಾಡುದಾ? ಸೊ ಇದನ್ನು ಕ್ಲೋಸ್ ಮಾಡುವ. ಸೊ ಇದನ್ನು ಕ್ಲೋಸ್ ಮಾಡಿ. ಹೌದು. ಸೊ ಒಂದು 3 ವಿಸಿಲ್ ಬರುತ್ತೆ, ಕುಕ್ ಆದ್ರೆ ಪಲಾವ್ ರೆಡಿ ಆಗುತ್ತೆ, ರೈಸ್ ತರ. ಓಕೆ. ಸೊ ನಾನು ಕೇಳ್ಪಟ್ಟೆ, ನೀವು ಹೇಳಿದ್ರಿ ಬ್ಯಾರಿನಿಗೆ ಕೂಡ ಹೋಗಿದ್ದೆ ಅಂತ ಹೇಳಿದ್ರಿ. ಸೊ ಬಿಫೋರ್ ವಿ ಸ್ಟಾರ್ಟ್ ದ ಎಪಿಸೋಡ್, ಸೊ ಹೇಗಾಯ್ತು? ಸೊ ಬ್ಯಾರಿನಿಗೆ ಹೋದೆ, ಏನು ಪ್ರಾಬ್ಲಮ್ ಇಲ್ಲದೆ ಹೋದೆ. 10 ದಿನ ಒಳಗೆ ಕೂತೆ. ಅಲ್ಲೂ ಕ್ವಾರಂಟೈನ್ ಅಲ್ಲ, ಕೋಳಿ ತರ 10 ದಿನ ಒಳಗಡೆ ಕೂತ್ಕೊಳ್ಬೇಕು, ಎಲ್ಲೋಗಂಗಿಲ್ಲ. ಹೋದ್ರು ಉಪಾದ್ರೆ ಯಾಕೆ ಟ್ರ್ಯಾಕ್ ಮಾಡ್ತಾರೆ, ಅದು ಪ್ರಾಬ್ಲಮ್ ಇದೆ. ಸೊ ಹೋದೆ. ಅಲ್ಲಿ ನನ್ನ ಅಮ್ಮನ ಫ್ರೆಂಡ್ ಒಬ್ರು ಹಿಂಗೆ ಶೋ ನಡ್ಸ್ಕೊಂಡು ಹೋಗ್ತಾರೆ ಬ್ಯಾರಿನಲ್ಲಿ. ಅರ್ಬಿಯಲ್ಲಿ ಅದು ಅರ್ಬಿಲೂ ಬರುತ್ತೆ, ಇಂಗ್ಲಿಷಲ್ಲೂ ಬರುತ್ತೆ. ಅದು ಒನ್ ಟೈಪ್ ಲೋಕಲ್ ಚಾನೆಲ್ ಇದ್ದಾಗೆ, ನಮ್ದು ನಮ್ಮ ಟಿವಿ ಹೇಗೆ ಲೋಕಲ್ ಎಲ್ಲರೂ ನೋಡ್ತಾರೆ. ಸೊ ಒಂದು ದಿನ ನಾನು ಮೀಟ್ ಆದವರಿಗೆ, ಅವ್ರು ಮಾತಾಡುವಾಗ ಅವ್ರು ಹೇಳಿದ್ರು,
ನೀನು ಒಳ್ಳೆ ಮಾತಾಡ್ತಿ, ಒಂದು ಸ್ಕೋಪ್ ನಿಂಗೊಂದು ಚಾನ್ಸ್ ಕೊಡ್ತೀನಿ, ಒಂದು ಎಪಿಸೋಡ್ ಬಂದು ಮಾಡು. ನನಗೆ ಅರಬಿಕ್ ಕುಕ್ ಮಾಡಕ್ ಬರೋದಿಲ್ಲ, ಕುಕ್ ಮಾಡ್ಲಿಕ್ಕಲ್ಲ, ನೀನು ಮಾತಾಡ್ಲಿಕ್ಕೆ ಬ್ಯಾಂಕರಿಂಗ್ ಮಾಡ್ಲಿಕ್ಕೆ ಏನೋ ಒಂದು ಮಾಡ್ಲಿಕ್ಕೆ ಬಾ ಅಂತ ಹೋದೆ ಒಂದು ದಿವಸ. ಅಲ್ಲಿ ಹೋದೆ, ಎಪಿಸೋಡ್ ಮಾಡುವವರು ಅರಬಿಕ್ ಮೆಂಬರ್, ನಮ್ಗೆ ಅರಬಿಕ್ ಬರೋದಿಲ್ಲ. ನಾನು ಹೇಳಿದೆ ನನಗೆ ಅರಬಿಕ್ ಬರೋದಿಲ್ಲ, ನಾನು ಇಂಗ್ಲೀಷಲ್ಲಿ ಮಾಡ್ತೀನಿ. ಓಕೆ, ಇಂಗ್ಲೀಷಲ್ಲಿ ಮಾಡಂತ ಒಂದಿನ ಚಾನ್ಸ್ ಕೊಟ್ಟರು. ಸೊ ಹಾಗೆ ಚಾನ್ಸ್ ಕೊಟ್ಟು 2 ತಿಂಗಳಲ್ಲಿದ್ದೆ ನಾನು. ಸೊ ಬರುವಾಗ ಅವ್ರು ಟೋಟಲ್ 7 to 8 ಎಪಿಸೋಡ್ಸ್ ಮಾಡ್ಕೊಂಡು ಬಂದೆ. ಅಲ್ಲೇ ಲೋಕಲ್, ಅದು ಯೂಟ್ಯೂಬಲ್ಲಿ ಪ್ರಸಾರ ಮಾಡಿಲ್ಲ ಅವ್ರು ಇನ್ನೂ ತನಕ. ಸೊ ಅವ್ರಿಗೆ ಒಂದು ಸಜೆಷನ್ ಕೊಟ್ಟಿದ್ದೀನಿ, ಯೂಟ್ಯೂಬಲ್ಲೂ ಮಾಡಿ, ಸೊ ದಟ್ ಆಲ್ ಪೀಪಲ್ ಕ್ಯಾನ್ ನೋ ದಟ್ ಯು ಆರ್ ಹ್ಯಾವಿಂಗ್ ಅ ಪ್ರೋಗ್ರಾಮ್. ಸೊ ಅಲ್ಲಿ ಅವರ ಗೌರ್ಮೆಂಟ್ ಹೇಗಂದ್ರೆ ಓನ್ಲಿ ಗೌರ್ಮೆಂಟ್ ಅಪ್ರೂವ್ಡ್ ಚಾನಲ್ಸ್ ಮಾತ್ರ ಯೂಟ್ಯೂಬಲ್ಲಿ ಹಾಕುವಂತೆ ಅವರದ್ದು ಇದಿದೆ, ಅಂದ್ರೆ ಅರಬಿಕ್ ಓನ್ಲಿ. ಸೊ ಹಾಗೆ ಒಂದು 7 to 8 ಎಪಿಸೋಡ್ಸ್ ಮಾಡಿದ್ದೀನಿ. ಸೊ ದೇ ಟೋಲ್ಡ್ ಕಮ್ ಬ್ಯಾಕ್, ದೆನ್ ವಿಲ್ ಸಿ ಟು ಇಟ್ ಅಂತ. ವೆರಿ ನೈಸ್. ಸೊ ಅಲ್ಲಿ ಹೋಗಿ ಏನಾದರೂ ಕೆಲಸ ಮಾಡಿ ಬಂದೆ. ವೆರಿ ನೈಸ್, ತುಂಬಾ ಚೆನ್ನಾಗಿತ್ತು ಬಿಡಿ. ಹೌದು. ಸೊ ವಿಸಿಲ್ ಅಂತೂ ಕೂಗ್ತಾ ಇದೆ, ಆಯ್ತು ಅಂತ ಕಾಣುತ್ತೆ ಅಲ್ವಾ? ಪರಿಮಳನೂ ಬರ್ತಾ ಇದೆ. ಸೊ ಆಫ್ ಮಾಡುವಾಗ ಗ್ಯಾಸ್ ಆಫ್ ಮಾಡಿ. ಎಸ್. ಸೊ ಇನ್ನು ತಣ್ಣಗಾಗಬೇಕು. ಹೌದು. ಸೊ ಇದೊಂದು ಮಾತ್ರ ಕಷ್ಟ, ಕುಕ್ಕರ್ ಅಲ್ಲಿ ಬೇಗ ಆಗುತ್ತೆ, ಅದಾದ ನಂತರ ಮತ್ತೆ ತಣ್ಣಗಾಗ್ಲಿಕ್ಕೆ ಮಾತ್ರ ನಾವು ಕಾಯಬೇಕು ಅಷ್ಟೇ. ಓಕೆ. ಸೊ ತಣ್ಣಗಾಗೋ ತನಕ ಏನಿದೆ ನೋಡುವ. ನಾನು ನಿಮ್ಮನ್ನು ಮೊನ್ನೆ ನೋಡಿದ್ದೆ, ನಾನು ಟೌನ್ ಹಾಲ್ ಆಚೆ ಬರುವಾಗ ನಿಮ್ಮೆಲ್ಲ ಸ್ಟುಡಿಯೋ ಇತ್ತು, ಏನಾದ್ರು ಫಂಕ್ಷನ್ ಇತ್ತು ಆ ಕಡೆ? ಅಲ್ಲ, ಆಕ್ಚುಲಿ ಟೌನ್ ಹಾಲ್ ಅಲ್ಲಿ ಇನ್ ಮುಂದೆ ನಮ್ದೊಂದು ಹೊಸ ಗ್ರೂಪ್ ಡಾನ್ಸ್ ರಿಯಾಲಿಟಿ ಶೋ ಬರ್ತಾ ಇದೆ, ಡಾನ್ಸ್ ವಾರಿಯರ್ ಸೀಸನ್ 2 ಅಂತ ಹೇಳಿ. ಸೊ ಸೀಸನ್ 1 ಆಗಿತ್ತು, ಈಗ ಡಾನ್ಸ್ ವಾರಿಯರ್ ಸೀಸನ್ 2. ನಿಮ್ ಟೀಮ್ ಆಸ್ ಅ ಸಪೋರ್ಟಿವ್ ಆರ್ ಪಾರ್ಟಿಸಿಪೇಟ್? ಸಪೋರ್ಟಿವ್ ಪಾರ್ಟ್ನರ್ಸ್ ನಮ್ಮ ಟಿವಿ ಜೊತೆ. ಓಕೆ, ಅದೇ ನಾನು ನೋಡಿದೆ, ಅಲ್ಲಿ ಎಲ್ಲ ಬರೀತಿದ್ರು. ನಾನು ಏನಿಲ್ಲ, ಅದು ಪ್ರೋಗ್ರಾಮ್ ಏನಾದ್ರೂ ಇದೆಯಾ ಅಂತ. ನೀವು ಕಾಣ್ಲಿಲ್ಲ ಅಲ್ಲಿ, ನೀವು ಬಹುಶಃ ಒಳಗಿರ್ಬೇಕು. ಎಸ್ ಎಸ್. ಸೊ ಫುಲ್ ಕರ್ನಾಟಕ ಅಲ್ಲದೆ ಹೊರಗಡೆಯಿಂದ ಎಷ್ಟೋ ಟೀಮ್ಸ್ ಗಳು ಬಂದಿದೆ. ಸೊ ನಮ್ಮ ವೀಕ್ಷಕರಿಗೆ ಕೂಡ ದಿಸ್ ಟೈಮ್ ಡಾನ್ಸ್ ಅಲ್ಲಿ ಸಮಥಿಂಗ್ ಬಿಗ್ಗೆಸ್ಟ್ ಬರ್ತಾ ಇದೆ. ಸೊ ವಿಸಿಲ್ ಕೂಡ ಹೌದು ತಣ್ಣಗಾಯ್ತು ಅಂತ ಕಾಣುತ್ತೆ. ಹಾಗಾದ್ರೆ ಓಪನ್ ಮಾಡೋದಲ್ವಾ? ತೆಗಿತೀರಾ? ಮಾಡ್ಬೇಕಾ? ನೀವೇ ತೆಗೀರಿ. ನಾನೇ ತೆಗಿಬೇಕಾ? ನಾನು ಈ ಕುಕ್ಕರ್ ವಿಷಯದಲ್ಲೆಲ್ಲ ತುಂಬಾ ಹೊಡಿದ್ರೆ ನಾನು ಹೋಗ್ಲಿ ಆತರ ಅಲ್ಲ, ಬಟ್ ಇದ್ರದ್ದು ಸ್ವಲ್ಪ ಪ್ರಾಸೆಸ್ ಎಲ್ಲ ಬಾರಿ ರಿಸ್ಕಿ ಒನ್, ಜೊತೆಗೆ ಸ್ವಲ್ಪ ಕಾಂಪ್ಲಿಕೇಟ್ ಅಲ್ವಾ? ಸೊ ಆಗಿದೆಯಾ? ಒಳ್ಳೆ ಬಂದಿದೆ, ಎವ್ರಿಥಿಂಗ್ ಇಸ್ ವೆಲ್ ಅಂಡ್ ಗುಡ್. ಓಕೆ, ಇದು ನಿಮಗೆ ಸರ್ವ್ ಮಾಡ್ಕೊಳ್ಳೋಣ. ಹೌದು. ಸೊ ಇದನ್ನು ತೆಗಿವಾ ಸರ್ವಿಂಗ್ ಪ್ಲೇಟಿಗೆ. ಸೊ ಆಕ್ಚುಲಿ ಇದು ಒಂದು ಲೆಕ್ಕದಲ್ಲಿ ಒಳ್ಳೇದಲ್ವಾ, ತುಂಬಾ ಪಾತ್ರೆ ಯೂಸ್ ಮಾಡೋದಕ್ಕಿಂತ. ಕೆಲವರಿಗೆ ಅಂದ್ರೆ ಮನೆಯಲ್ಲಿರೋರಿಗೆ ಅದೊಂದು ಟೆನ್ಷನ್ ಇರುತ್ತೆ, ಎಷ್ಟು ಪಾತ್ರೆ ಯೂಸ್ ಮಾಡಿದ್ರೆ ಅದೆಲ್ಲವನ್ನು ವಾಶ್ ಮಾಡ್ಬೇಕಂತ. ಹೌದು, ಇದೊಂದು ಕುಕ್ಕರ್ ಅಲ್ಲಿ ಹಾಕಿ ಒಂದ್ರಲ್ಲೇ ಆಗುತ್ತೆ. ಹೌದು. ನಿಮ್ ಡ್ಯೂಟಿ ನಾನ್ ಮಾಡ್ತೀನಿ. ಸೊ ಬಿಸಿ ಬಿಸಿಯಾದ ಪನ್ನೀರ್ ಪುಲಾವ್ ರೆಡಿ ಟು ಸರ್ವ್. ಇದನ್ನೀಗ ನಿಮ್ ಕೊಡ್ತೀನಿ ಸರ್ವಿಂಗಿಗೆ. ಅಲ್ಲ, ಮಾಡ್ಕೊಳ್ಳೋ ವಿಧಾನ ಕೂಡ ನೀವೇ ಹೇಳಿ. ಒಮ್ಮೆ ಹೋಸ್ಟಿಂಗ್ ಮಾಡಿದ್ರಲ್ಲ, ಸೊ ಲೆಟ್ಸ್ ಟ್ರೈ. ನಿಮ್ ಟ್ರೈ ನಾನೇ ಮಾಡ್ಬೇಕು. ಓಕೆ, ನಮ್ ವೀಕ್ಷಕರಿಗೆ ಹೇಳ್ಬೇಡಿ. ರಿಕ್ಯಾಪ್ ಅಲ್ಲ, ಇದೇ ತರ ಹೇಳ್ಬೇಡಿ, ಮಾಡೋ ವಿಧಾನ ಹೇಗಂತ ಹೇಳಿ ಹೇಳ್ಕೊಂಡ್ಬೇಡಿ. ಓಕೆ. ಸೊ ಬಿಸಿ ಬಿಸಿಯಾದ ಪನ್ನೀರ್ ಪುಲಾವ್ ರೆಡಿ ಟು ಸರ್ವ್. ಇದನ್ನು ಮಾಡ್ಲಿಕ್ಕೆ ತುಂಬಾ ಸುಲಭ. ಬೇಕಾದ ಇಂಗ್ರೀಡಿಯೆಂಟ್ಸ್ ನೋಡಿದೀರಾ, ಮಾಡ್ಕೊಳ್ಳೋ ವಿಧಾನ ಬೇಗವಾಗಿ ನೋಡ್ಕೊಂಡು ಬನ್ನಿ. ಪನ್ನೀರ್ ರೈಸ್ ತಯಾರಿಸುವ ವಿಧಾನ: ಮೊದಲು ಸ್ವಲ್ಪ ತುಪ್ಪ ಹಾಗೂ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅನ್ನು ಬಿಸಿ ಮಾಡಿಕೊಂಡು ಹೆಚ್ಚಿದ ಈರುಳ್ಳಿಯನ್ನು ಕಂದು ಬಣ್ಣ ಬರುವವರೆಗೂ ಹುರಿಯಿರಿ. ನಂತರ ಟೊಮ್ಯಾಟೊ, ಹಸಿಮೆಣಸು, ಚಕ್ಕೆ, ಲವಂಗ, ಏಲಕ್ಕಿ, ಮರಾಠಿ ಮೊಗ್ಗು, ಬೀನ್ಸ್, ಕ್ಯಾರೆಟ್, ಕ್ಯಾಪ್ಸಿಕಮ್ ಹಾಕಿ ಹುರಿಯಿರಿ. ಆನಂತರ ರುಚಿಗೆ ತಕ್ಕಷ್ಟು ಉಪ್ಪು, ಪನ್ನೀರ್, ಬೆಳ್ತಿಗೆ ಅಕ್ಕಿ ಹಾಕಿ ಹುರಿಯಿರಿ. ಬಳಿಕ ಅಕ್ಕಿಯ 2 ಪಟ್ಟು ನೀರು ಹಾಕಿ 2 ರಿಂದ 3 ವಿಸಿಲ್ ಬರುವವರೆಗೂ ಬೇಯಿಸಿಕೊಳ್ಳಿ. ಈಗ ಬಿಸಿ ಬಿಸಿ ಪನ್ನೀರ್ ರೈಸ್ ಸವಿಯಲು ಸಿದ್ಧ. ಸೊ ತಯಾರಿಸೋ ವಿಧಾನ ವೀಕ್ಷಕರು ನೋಡಿ ಬಂದ್ರು. ಸೊ ಟೇಸ್ಟಿಂಗ್ ಪೆಂಡಿಂಗ್ ಇದೆ. ಸೊ ಇದು ಟೇಸ್ಟ್ ಮಾಡ್ಲಿಕ್ಕೆ ನಿಮ್ಗೆ. ಥ್ಯಾಂಕ್ ಯು ಸೋ ಮಚ್. ಸೊ ವೀಕ್ಷಕರೇ, ಮಾಡ್ಕೊಳ್ಳೋ ವಿಧಾನ ನೋಡ್ಕೊಂಡು ಬಂದ್ರಿ. ಸೊ ಖಂಡಿತವಾಗ್ಲೂ ಘಮಘಮ ಅಂತ ಅರೋಮಾ ಬರ್ತಾ ಇದೆ. ಬಟ್ ಅದರ ಜೊತೆಗೆ ಒಂದು ಮಿಲ್ಕ್ ಶೇಕ್ ರೆಡಿ ಆಗ್ಲಿಕ್ಕಿದೆ. ಸೊ ನಾವೊಂದು ಸಣ್ಣ ಬ್ರೇಕ್ ತಗೊಳ್ತೇವೆ. ವಿಲ್ ಟೇಕ್ ಅ ಶಾರ್ಟ್ ಬ್ರೇಕ್ ಅಂಡ್ ಕಮ್ ಬ್ಯಾಕ್ ಸೂನ್. ವಿರಾಮದ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅವರು ಅರ್ಪಿಸುವಂತಹ ನಮ್ಮ ಸವಿರುಚಿ ಅಡುಗೆ ಮನೆ ನಮ್ದು ಹೊಸ ರುಚಿ ನಿಮ್ದು ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್.
ಸೊ ಎಲ್ಲರ ಮನೆಗಳಲ್ಲೂ ಕೂಡ ಆಲ್ಮೋಸ್ಟ್ ಆನ್ ಡಿಮಾಂಡಲ್ಲಿರುವಂತಹ ಕುಚ್ಚಲಕ್ಕಿ, ಅದು ಕೂಡ ಭದ್ರಾವತಿಯಲ್ಲಿರುವಂತಹ ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್. ಅದ್ರ ಜೊತೆಗೆ ದಿಢೀರ್ ಪದಾರ್ಥಗಳಾಗಬೇಕಾದ್ರೆ ಮಸಾಲೆಗಳು ಯೂಸ್ ಬೀಳುತ್ತೆ. ಆ್ಯಂಡ್ ಅದರಲ್ಲೂ ಕೂಡ 40 ವರ್ಷಗಳಿಂದ ಎಲ್ಲರೂ ಬಳಸಿ ಇಷ್ಟಪಟ್ಟಂತಹ ಮಸಾಲೆ, ದಟ್ ಈಸ್ ಅರುಣಾ ಮಸಾಲೆಗಳು. ಜೊತೆಗೆ ಪೋಸ್ಟ್ ಮ್ಯಾನ್ ತೂರ್ ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಆ್ಯಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಹಾಗೆಯೇ ಸತ್ಯನಾಥ್ ಸ್ಟೋರ್ಸ್. ಸೊ ವೀಕ್ಷಕರೇ, ನೆಕ್ಸ್ಟ್ ರೆಸಿಪಿ ಆಗಲೇ ಹೇಳಿದೆ ನಾನು ನಿಮಗೆ, ದಟ್ ಈಸ್ ಮಿಲ್ಕ್ ಶೇಕ್, ಬಾಳೆಹಣ್ಣನ್ನು ಯೂಸ್ ಮಾಡ್ಕೊಂಡು. ಸೊ ಬನ್ನಿ. ಎಸ್, ಸೊ ಗ್ಲೆನ್ ಅವರೇ ನೆಕ್ಸ್ಟ್ ಮಾಡ್ತಾ ಇರೋದು ಬನಾನಾ ಮಿಲ್ಕ್ ಶೇಕ್ ಅಲ್ವಾ? ಎಸ್, ಸ್ಟಾರ್ಟ್ ಮಾಡುವ. ಹೇಗೆ? ಮೊದಲಿಗೆ ಮಿಕ್ಸರ್ ಜಾರ್ ತಗೊಳ್ಳುವ. ಸೊ ಇದು ಒಂದು ಪ್ರಾಬ್ಲಮ್ ಇದರಲ್ಲಿದೆ, ಏನಂದ್ರೆ ಇದು ಕಿಡ್ನಿ ಪೇಷಂಟ್ಸ್ ಕುಡಿಯಕ್ಕಾಗೋದಿಲ್ಲ. ಯಾಕಂದ್ರೆ ಬನಾನಾದಲ್ಲಿ ಪೊಟ್ಯಾಷಿಯಂ ಅಂಶ ಜಾಸ್ತಿ ಇರೋದ್ರಿಂದ ಕಿಡ್ನಿ ಫಿಲ್ಟರ್ ಮಾಡುದಿಲ್ಲ. ಸೊ ಅವರಿಗೆ ಬ್ರೆತ್ಲೆಸ್ನೆಸ್ ಅಂದ್ರೆ ಶಾರ್ಟ್ನೆಸ್ ಆಫ್ ಬ್ರೆತ್ ಪ್ರಾಬ್ಲಮ್ ಬರುತ್ತೆ. ಸೊ ಅವರು ಕುಡಿಯಂಗಿಲ್ಲ ಇದು. ಮೊದಲೇ ಒಂದು ಹೇಳುದು, ಮತ್ತೆ ಹೇಳಲಿಕ್ಕೆ ಆ ಟಿವಿಯಲ್ಲಿ ನೋಡಿ ಕುಡ್ದದ್ದು ಮಾರೆ, ಮತ್ತೆ ಸುರ ಆಯ್ತು ಹೇಳಲಿಕ್ಕಿಲ್ಲ. ಯಾವ ಬಾಳೆಹಣ್ಣು ಆಗುತ್ತೆ ಇದಕ್ಕೆ? ಎಲ್ಲವೂ ಆಗುತ್ತಾ? ಯಾವುದು ಆಗುತ್ತೆ. ಡಿಪೆಂಡ್ಸ್ ಆನ್ ಯುವರ್ ಚಾಯ್ಸ್ ಅಂತ ಹೇಳ್ತಾರೆ. ಸೊ ಮಿಲ್ಕ್ ನಾನು ಚಿಲ್ಡ್ ಮಾಡಿದ್ದೀನಿ. ಸೊ ಮಿಲ್ಕ್ ಅನ್ನು ಎಷ್ಟು ಬಾಳೆಹಣ್ಣಿಗೆ ಎಷ್ಟು ಹಾಲು ಬೇಕಾಗುತ್ತೆ? ಇದು 1/2 ಲೀಟರ್. ಇದರಲ್ಲಿ 4 ಬಾಳೆಹಣ್ಣಿದೆ. ಸೊ ಆ ಬಾಳೆಹಣ್ಣು ಆಲ್ರೆಡಿ ಹೇಗೂ ನೀರು ಬಿಡುತ್ತೆ, ಅದರದ್ದು ಮಿಕ್ಸ್ ಆಗುವಾಗ ಅದು ಕರೆಕ್ಟ್ ಆಗಿ ಟೇಸ್ಟ್ ಬರುತ್ತೆ. ಸೊ ಇದನ್ನು ನಾವು ಹಾಕುವ. ಜಾಸ್ತಿ ಈಗ ಹಾಕೋದು ಬೇಡ, ಅದನ್ನ ಮತ್ತೆ ಹಾಕುವ. ಮತ್ತೆ ರುಚಿಗೆ ತಕ್ಕ ಸಕ್ಕರೆ, ರುಚಿಗೆ ತಕ್ಕ ಸಕ್ಕರೆಯನ್ನು ಹಾಕುವ. ಸೊ ಬಾಳೆಹಣ್ಣು ಆಲ್ರೆಡಿ ಸ್ವೀಟ್ ಇರುತ್ತೆ, ಮತ್ತು ಸ್ವಲ್ಪ ಎಷ್ಟು ಸ್ವೀಟ್ ಬೇಕು ಅಷ್ಟೇ ತಕ್ಕಂತೆ ಸಕ್ಕರೆ ಹಾಕೋದು. ಸೊ ಇದನ್ನೊಂದು ಗ್ರೈಂಡ್ ಮಾಡುವ. ಆಡ್ ಮಾಡ್ಲಿಕ್ಕಿದೆಯಾ? ಇಲ್ಲ, ಇದನ್ನ ಇದಕ್ಕೆ ಮಿಕ್ಸ್ ಮಾಡೋದು. ಸೊ ಬನಾನಾ ಮತ್ತು ಮಿಲ್ಕ್ ರೆಡಿ ಇದೆ. ಇದನ್ನು ಪುನಃ ಹಾಕಿ ಸ್ವಲ್ಪ ಮಿಕ್ಸ್ ಮಾಡುವಂಥದ್ದು. ಹೌದು. ಸೊ ಇದು ಬನಾನಾ ಮತ್ತು ಮಿಲ್ಕ್ ಇದು ಪ್ಯೂರೇ ರೆಡಿ ಇದೆ. ಸೊ ಇದನ್ನು ಇದರಲ್ಲಿ ಮಿಕ್ಸ್ ಮಾಡುವ. ಸೊ ಇದರಲ್ಲಿ ಕೆಲವು ಬನಾನಾ ಕ್ರಮ್ಸ್ ಇದೆ, ಅದು ಚೆನ್ನಾಗುತ್ತೆ ಆಕ್ಚುಲಿ ತಿನ್ನುವಾಗ, ಪೀಸಸ್ ಸಿಕ್ಕಿದ್ರೆ. ಸೊ ಬನಾನಾ ಮಿಲ್ಕ್ ಶೇಕ್ ಸರ್ವಿಗೆ ರೆಡಿ ಇದೆ. ಸರ್ವ್ ಮಾಡುವ. ಸೊ ಮನೆಯಲ್ಲಿ ಬಾಳೆಹಣ್ಣು ಎಲ್ಲರ ಮನೆಯಲ್ಲಿ ಇರುತ್ತೆ, ಡೈನಿಂಗ್ ಟೇಬಲ್ ಅಲ್ಲಿ ಅಂತೂ ಇರುತ್ತೆ. ಹೌದು. ಹಾಲು ಕೂಡ ಇರುತ್ತೆ. ಹೌದು. ಫಾಸ್ಟ್ ಆಗಿ ಒಂದು ಶೇಕ್ ಮಾಡ್ಬೇಕಾದ್ರೆ ಇದನ್ನು ರೆಡಿ ಮಾಡಿದ್ರೆ. ಹೌದು. ಸೊ ಆಕ್ಚುಲಿ ಇದು ಗುಡ್ ಫಾರ್ ವಾಟ್ ಅಂದ್ರೆ ಯಾವ್ದಕ್ಕೂ ಒಳ್ಳೇದು? ಇದು ಟೇಸ್ಟ್ ಕೊಡುತ್ತೆ ಅಂತ ಹೇಳ್ತಾರೆ. ಸೊ ಬ್ಯಾಡ್ ಫಾರ್ ವಾಟ್ ಅಂತ ಗೊತ್ತಿದೆ, ಗುಡ್ ಫಾರ್ ವಾಟ್ ಅಂತ ಗೊತ್ತಿಲ್ಲ. ಆಕ್ಚುಲಿ ಚೆನ್ನಾಗಿ ಎಲ್ಲದಕ್ಕೂ ಎರಡು ತರದ ಡಿಸ್ಅಡ್ವಾಂಟೇಜ್ ಏನಂದ್ರೆ, ಇದು ಡಯಾಬಿಟಿಸ್ ಪೇಷಂಟ್ ಮತ್ತೆ ಕಿಡ್ನಿ ಪೇಷಂಟ್ ಅಂತೂ ಮುಟ್ಲೇಬಾರ್ದು. ಎನಿ ಬನಾನಾ ಯು ಆರ್ ನಾಟ್ ಸಪೋಸ್ ಟು ಟಚ್. ಡಯಾಬಿಟಿಸ್ ಮತ್ತೆ ಕಿಡ್ನಿ ಪೇಷಂಟ್ ಇಂಜುರಿಯಸ್ ಟು ಹೆಲ್ತ್ ಅಂತ ಹೇಳ್ತಾರೆ. ಸೊ ಗುಡ್ ಫಾರ್ ವಾಟ್ ಅಂತ ಕೇಳಿದ್ರಿ. ಸೊ ಗುಡ್ ಫಾರ್ ವಾಟ್ ಅಂದ್ರೆ ಇದು ಯಾರೆಲ್ಲ ಫಿಟ್ನೆಸ್ ಫ್ರೀಕ್, ಜಿಮ್ ಮಾಡ್ತಾ ಇರ್ತಾರೆ ಅವರಿಗೆ ಅಂತೂ ಒಳ್ಳೇದು. ಹೌದು. ವೆರಿ ನೈಸ್, ಸೂಪರ್. ಸೊ ಚಿಲ್ಡ್ ಆಗಿರುವಂತಹ ಬನಾನಾ ಮಿಲ್ಕ್ ಶೇಕ್ ರೆಡಿ ಇದೆ. ಸೊ ಇದು ನಿಮಗೆ. ಥ್ಯಾಂಕ್ ಯು ಸೋ ಮಚ್. ಸೊ ನಮ್ಮ ವೀಕ್ಷಕರಿಗೆ ಕೂಡ ಅದೇ ರೀತಿ ವೆರಿ ಸಿಂಪಲ್ ಅಂಡ್ ವೆರಿ ಫಾಸ್ಟ್. ಸೊ ಬನಾನಾ ಮಿಲ್ಕ್ ಶೇಕ್ ಯಾವ ರೀತಿ ಮಾಡ್ಕೊಳ್ಳೋದು ನೋಡ್ಕೊಂಡು ಬನ್ನಿ. ಬನಾನಾ ಮಿಲ್ಕ್ ಶೇಕ್ ತಯಾರಿಸುವ ವಿಧಾನ: ಮೊದಲು 4 ಬಾಳೆಹಣ್ಣುಗಳನ್ನು ಸ್ವಲ್ಪ ಹಾಲು, ರುಚಿಗೆ ಅನುಸಾರವಾಗಿ ಸಕ್ಕರೆ ಹಾಕಿ ಬ್ಲೆಂಡ್ ಮಾಡಿಕೊಳ್ಳಿ. ನಂತರ ಇನ್ನುಳಿದ ಹಾಲಿಗೆ ಸೇರಿಸಿ ಬೆರೆಸಿಕೊಳ್ಳಿ. ಈಗ ಚಿಲ್ಡ್ ಆಗಿ ಸರ್ವ್ ಮಾಡಲು ಬನಾನಾ ಮಿಲ್ಕ್ ಶೇಕ್ ರೆಡಿ. ಸೊ ಗ್ಲೆನ್ ಅವರ ಇವತ್ತಿನ 2 ರೆಸಿಪೀಸ್ಗಳು ರೆಡಿ ಆಗಿದೆ. ಸೊ ನಾವ್ ಇಟ್ಸ್ ಅ ಟೇಸ್ಟಿಂಗ್ ಟೈಮ್. ಟೇಸ್ಟ್ ನೋಡುವಾಗ ಮಾಡುವ, ತಗೊಳ್ಳಿ. ಸೊ ಫಸ್ಟ್ ಪನ್ನೀರ್ ರೈಸ್. ಸೊ ಪನ್ನೀರ್ ಅಂತೂ ನನ್ನ ಫೇವ್ರೆಟ್, ತಗೊಳ್ಳಿ. ಸೊ ಪನ್ನೀರ್ ಜೊತೆ ರೈಸ್ ವಿತ್ ವೆಜಿಟೇಬಲ್. ಹೌದು, ಚೆನ್ನಾಗಿದೆ. ನೀವು ಹೇಳ್ದಾಗೇನೆ ಒಂಥರ ಹೊಸ ಟೇಸ್ಟ್, ಯಾವುದೇ ಮಸಾಲ ಇಲ್ಲದೆ ನ್ಯಾಚುರಲ್ ಆಗಿರುವಂತಹ ಖಾರ ಜೊತೆಗೆ ಪನ್ನೀರ್ನ ಬ್ಲೆಂಡಿಂಗ್ ವಿತ್ ರೈಸ್ ಆ್ಯಂಡ್ ವೆಜಿಟೇಬಲ್ಸ್ ಆ್ಯಂಡ್ ತುಂಬ ಫ್ರೆಶ್ ಟೇಸ್ಟ್ ಇದು. ಯಾಕಂತ ಹೇಳಿದರೆ ನಾವೆಲ್ಲ ವೆಜಿಟೇಬಲ್ಸ್ಗಳನ್ನು ರೈಸ್ ಜೊತೆ ಪನ್ನೀರ್ ಜೊತೆ ಎಲ್ಲ ಟೋಟಲ್ ಕುಕ್ ಮಾಡೋದ್ರಿಂದ ಒಳ್ಳೆ ಟೇಸ್ಟ್ ಕೊಡ್ತಾರೆ. ತುಂಬ ಚೆನ್ನಾಗಿದೆ. ಇದರ ಜೊತೆ ಇನ್ ಕೇಸ್ ರಾಯ್ತಾ ಅಥವಾ ಏನಾದರೂ ಇದ್ರೆ ಅದು ಸ್ವಲ್ಪ ಒಳ್ಳೆ ಟೇಸ್ಟ್ ಆಡ್ ಆನ್ ಮಾಡಬಹುದು ಅಲ್ವಾ? ಸೊ ಈಗ ಬನಾನಾ ಮಿಲ್ಕ್ ಶೇಕ್ ಟೇಸ್ಟ್ ನೋಡುವ, ತಗೊಳ್ಳಿ. ಚಿಯರ್ಸ್. ಚಿಯರ್ಸ್ ನಿಮಗೂ ಕೂಡ.
ಬನಾನಾ ಟೇಸ್ಟೇ ಇದೆ. ತುಂಬ ಚೆನ್ನಾಗಿದೆ, ದಪ್ಪಾಗಿ ತಿಕ್ಕಾಗಿ. ಪ್ರತಿ ಏನು ಹೇಳ್ತಾರೆ, ಇದು ಬನಾನಾವನ್ನು ಹೀಗೇನೆ ತಿನ್ನೋದಕ್ಕಿಂತ ಏನೋ ಒಂದು ಪೇಸ್ಟ್ ಮಾಡಿ ಕುಡ್ದಾಗೆ ಆ ಥರ ಇದೆ. ಜೊತೆಗೆ ಹಾಲಿನ ಜೊತೆ ಬ್ಲೆಂಡಿಂಗ್ ಸಖತ್ತಾಗಿದೆ, ಸೂಪರ್. ಸೊ ಅದೇ ಹೇಳ್ತಾರಲ್ವ, ಜಿಮ್ಗೆಲ್ಲ ಹೋದವರೆಲ್ಲ ಇದು ಕುಡಿತಾರೆ, ಸ್ವಲ್ಪ ಸ್ಟ್ಯಾಮಿನಾ ಜಾಸ್ತಿ ಆಗಲಿ. ಸೂಪರ್. ಎರಡೂ ರೆಸಿಪೀಸ್ಗಳು ತುಂಬ ಇಷ್ಟ ಆಯಿತು, ಖುಷಿ ಆಯಿತು. ವೆರಿ ಸಿಂಪಲ್ ಆ್ಯಂಡ್ ವೆರಿ ಫಾಸ್ಟ್ ಆದಂತಹ ರಿಚ್ ಟೇಸ್ಟ್. ಥ್ಯಾಂಕ್ ಯು ಸೋ ಮಚ್. ನಿಮಗೆ ಥ್ಯಾಂಕ್ ಯು. ಆ್ಯಂಡ್ ನಿಮ್ಮ ಮುಂದೆ ಬರುವಂತಹ ಎಲ್ಲ ಪ್ರಾಜೆಕ್ಟ್ಗಳಿಗೂ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ನಿಮಗೂ ಹಾಗೂ ನಿಮ್ಮೆಲ್ಲ ಟೀಮಿಗೂ ಆಲ್ ದ ಬೆಸ್ಟ್. ಮೇ ಗಾಡ್ ಬ್ಲೆಸ್ ಯು ಆಲ್. ಆ್ಯಂಡ್ ಅದರ ಜೊತೆಗೆ ಇದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸೊ ಅವರ ಕಡೆ ಒಂದು ಸಣ್ಣ ಗಿಫ್ಟ್ ನಿಮಗೆ. ಥ್ಯಾಂಕ್ ಯು. ಆ್ಯಂಡ್ ಒನ್ ಆಫ್ ದಿ ಬೆಸ್ಟ್ ಕುಚ್ಚಲಕ್ಕಿ ಇದು ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್. ಸೊ ಅವರ ಕಡೆ ಒಂದು ಸಣ್ಣ ಗಿಫ್ಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಎಸ್. ಸೊ ನೋಡಿದ್ರಲ್ವಾ ವೀಕ್ಷಕರೇ, ಮನೆಯಲ್ಲೇ ಇರುವಂತಹ ಸಿಂಪಲ್ ಆದಂತಹ ಇಂಗ್ರೀಡಿಯೆಂಟ್ಸ್ಗಳನ್ನು ಬಳಸ್ಕೊಂಡು ತುಂಬ ಚೆನ್ನಾಗಿರುವಂತಹ ಟೇಸ್ಟಿಯೂ ಬೇರೆ, ಆರೋಗ್ಯಕ್ಕೂ ಒಳ್ಳೆಯದು, ಯಾಕಂದರೆ ಮನೆಯಲ್ಲೇ ನಾವು ತಯಾರಿಸ್ಕೊಂಡಿರ್ತೇವೆ. ಸೊ ಒನ್ ಆಫ್ ದಿ ಬೆಸ್ಟ್ ರೆಸಿಪೀಸ್ಗಳು ಇವತ್ತು ನಮ್ಮ ಸಂಚಿಕೆಯಲ್ಲಿ ಮಾಡಿಕೊಟ್ರು. ಸೊ ಇದೇ ರೀತಿ ನಿಮ್ಮಲ್ಲೂ ಅದ್ಭುತವಾದಂಥ ಕೈರುಚಿ ಇದ್ದರೆ ಖಂಡಿತವಾಗ್ಲೂ ನಮ್ಮ ಟಿವಿಯನ್ನು ಸಂಪರ್ಕಿಸಿ. ಆ್ಯಂಡ್ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ರೆಸಿಪಿಗಳ ಜೊತೆ ಸಿಗೋಣ ಅಂತ ಹೇಳ್ತಾ, ಅಲ್ಲಿ ತನಕ ಆರೋಗ್ಯವಾಗಿರಿ, ಚೆನ್ನಾಗಿ ತಿನ್ನಿ, ಖುಷಿಯಾಗಿರಿ. ಬಾಯ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್. ನಮ್ ಫ್ಯಾಮಿಲಿ ಹೆಲ್ತ್ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.